ರೂಲು ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರಿನ ಮೈಲ್ಸ್ಟೋನ್ನ ನೂತನ ಕಚೇರಿ ಉದ್ಘಾಟನೆಗೊಂಡಿತು. ವಿವಿಧ ವ್ಯವಹಾರಗಳಿಗೆ ಐಟಿ ಪರಿಹಾರಗಳಲ್ಲಿ ಪರಿಣಿತಿ ಹೊಂದಿರುವ ಸಾಫ್ಟ್ವೇರ್ ಕಂಪನಿಯಾಗಿ ರೂಲು ಇನ್ನೋವೇಷನ್ಸ್ ಅನ್ನು 2020ರಲ್ಲಿ ನೋಂದಾಯಿಸಲಾಗಿದೆ. ಸ್ಥಾಪನೆಯಾದಾಗಿನಿಂದ ಕಂಪನಿಯು 150ಕ್ಕೂ ಹೆಚ್ಚು ಯೋಜನೆಗಳಲ್ಲಿ 120ಕ್ಕೂ ಹೆಚ್ಚು ಗ್ಲೋಬಲ್ ಗ್ರಾಹಕರೊಂದಿಗೆ ಕೆಲಸ ಮಾಡಿದೆ. ಸಂಸ್ಥಾಪಕ ಮೊಹಮ್ಮದ್ ರಯೀಸ್, ರೂಲು ನಮ್ಮ ಗ್ರಾಹಕರಿಗೆ ಹೊಸ ಮತ್ತು ಉತ್ತಮ ಡಿಜಿಟಲ್ ಪರಿಹಾರಗಳನ್ನು ಒದಗಿಸುವ ಮೂಲಕ ಡಿಜಿಟಲ್ ಜಾಗದಲ್ಲಿ ಆವಿಷ್ಕಾರಗಳ ಮೂಲಕ ತಮ್ಮ ವ್ಯವಹಾರವನ್ನು ಹೆಚ್ಚಿಸಲು ಮತ್ತು ಆಲೋಚನೆಗಳನ್ನು ಮಾಡಲು ಸಹಾಯ ಮಾಡುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಹೇಳಿದರು. ಸಮಾರಂಭವನ್ನು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಜಯಂತ್ ಎಂ ಮತ್ತು ಗೌರವ ಅತಿಥಿಗಳಾದ ರೆನಾಲ್ಡ್, ಮಂಗಳೂರಿನ ವ್ಯಾಪಾರ ಮುಖ್ಯಸ್ಥರಾದ ಮೊಹಮ್ಮದ್ ರಿಜ್ವಾನ್ ಅವರು ರಿಬ್ಬನ್ ಕತ್ತರಿಸುವುದರೊಂದಿಗೆ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಿದರು. ಸಹ ಸಂಸ್ಥಾಪಕರಾದ ಕುಮಾರಿ ರಕ್ಷಾ, ಕಂಪನಿಯ ಗಾತ್ರವನ್ನು ಲೆಕ್ಕಿಸದೆ ಎಲ್ಲ ರೀತಿಯ ವ್ಯವಹಾರಗಳಿಗೆ ರೂಲು ಡಿಜಿಟಲ್ ಪರಿಹಾರಗಳನ್ನು ಒದಗಿಸುತ್ತದೆ ಎಂದರು. ಮಂಗಳೂರು ಮುಂದಿನ ಐಟಿ ಹಬ್ ಆಗಲು ಮುಂದುವರಿಯುತ್ತಿದೆ ಮತ್ತು ಐಟಿ ಮಾರುಕಟ್ಟೆಗಳಲ್ಲಿ ಬೆಳವಣಿಗೆಗೆ ಉತ್ತಮ ಸಾಮರ್ಥ್ಯವನ್ನು ತೋರಿಸುತ್ತದೆ. ರೂಲು ತನ್ನ ಅತ್ಯಾಧುನಿಕ ಐಟಿ ಪರಿಹಾರಗಳೊಂದಿಗೆ ಸ್ಮಾರ್ಟ್ ಆಪ್ಗಳು ಮತ್ತು ಸಣ್ಣ ಉದ್ಯಮಗಳನ್ನು ಬೆಂಬಲಿಸಲು ಶ್ರಮಿಸುತ್ತದೆ ಎಂದು ರೂಲು ಮುಖ್ಯ ಕಾರ್ಯಾಚರಣೆ ಅಧಿಕಾರಿ ಸೋಹನ್ ರೈ ಹೇಳಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.